ಹಲೋ, ನಮಸ್ತೆ ಎಲ್ರಿಗೂ. ಹೇಗಿದ್ರಿ ಎಲ್ಲ? ತುಂಬ ದಿನದಿಂದ ತುಂಬ ಜನ ನನ್ನನ್ನು ಒಂದು ಕ್ವಶನ್ ಕೇಳ್ತಾ ಇದ್ರು. ಏನಂತಂದರೆ, ಯಾಕೆ ಮೇಡಮ್ ನೀವು ಕಾಂತಾರ ಮೂವಿ ನೋಡಲೇ ಇಲ್ವಾ, ನೀವು ಮೂವಿ ಬಗ್ಗೆ ಏನೂ ಹೇಳಿಲ್ಲ, ನಿಮ್ಮ ಅಭಿಪ್ರಾಯನೇ ಹಂಚ್ಕೊಂಡಿಲ್ಲ ಅಂತಂದ್ಬಿಟ್ಟು. ಒಂದು ಏನು ಅಂತಂದರೆ, ಕಾಂತಾರ ಮೂವಿಯನ್ನು ಪ್ರೊಫೆಷನಲ್ ಆಗಿ ರಿವ್ಯೂ ಮಾಡುವಷ್ಟು ದೊಡ್ಡ ಜನ ನಾನಲ್ಲ. ಇನ್ನೊಂದು ಏನು ಅಂತಂದರೆ, ಎಲ್ಲದಕ್ಕೂ ಟೈಮ್ ಕೂಡಿ ಬರಬೇಕು ಅಂತ ಹೇಳ್ತಾರಲ್ಲ, ಆ ಥರ ಆ ಟೈಮ್ ಇವತ್ತು ಬಂದಿದೆ ಅಂತ ಅಂದ್ಕೊತೀನಿ. ಬಟ್ ನಾನು ಮೂವಿ ನೋಡಿದಾಗಿನಿಂದ ನಾನು ಮೂವಿನ ಆ್ಯಕ್ಚುಲಾಗಿ ಫಸ್ಟ್ ಒಂದು 4-5 ರಿಲೀಸ್ ಆದ 5th ಡೇಗೆ ನಾನು ಹೋಗಿ ನೋಡಿದ್ದೇನೆ. ಅದು ತುಂಬ ವೆಯ್ಟ್ ಮಾಡಿ ನೋಡಿರುವಂಥದ್ದು. ಅಂದರೆ ನಾವು ಟ್ರೈಲರ್ ನೋಡಿನೇ ಈ ಮೂವಿ ನೋಡಲೇಬೇಕು ಅನ್ನೋದನ್ನು ನಾವು ಫಸ್ಟೇ ಡಿಸೈಡ್ ಮಾಡ್ಕೊಂಡಿದ್ವಿ. ಯಾಕಂತಂದರೆ ಅದೊಂದು ಹೇಳ್ತಾರಲ್ಲ, ಆ ಗಗ್ಗರ ಸೌಂಡ್ ಅಂತ ಏನಿದೆ ಟ್ರೈಲರಲ್ಲಿ ಕೊನೆಗೆ ಆ ಸೌಂಡೇ ಇದೆಯಲ್ವ, ನಮಗೆ ಆ ಮೂವಿನ ನೋಡಲೇಬೇಕು ಅನ್ನುವಂತಹ ಒಂದು ವೈಬ್ರೇಷನನ್ನು ಕ್ರಿಯೇಟ್ ಮಾಡಿದೆ. ಯಾಕಂತಂದರೆ ತುಳುನಾಡಿನಲ್ಲಿ ನಾವು ದೈವಗಳನ್ನು ನಂಬುವವರಿಗೆ ಆ ಗಗ್ಗರದ ಒಂದು ಸೌಂಡ್ ಸಾಕು, ಅದು ನಮ್ಮನ್ನು ಇಲ್ಲಿಂದ ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗುತ್ತೆ. ಯಾಕಂತಂದರೆ ಅದಕ್ಕೆ ಅಷ್ಟೊಂದು ಪವರ್ ಇದೆ, ಅಷ್ಟೊಂದು ಶಕ್ತಿ ಇದೆ. ಸೊ ನಾನು ಆ ಟ್ರೈಲರ್ ನೋಡಿದಾಗಲೇ ನಾವು ಅಂದ್ಕೊಂಡಿದ್ವಿ, ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ರಿಲೀಸ್ ಆದ ಕೂಡಲೇ ಈ ಮೂವಿನ ನೋಡಬೇಕು ಅಂತ ಅಂದ್ಬಿಟ್ಟು. ನಮ್ಮ ಫ್ಯಾಮಿಲಿ ಅಂತಂದರೆ ಗುಜರಾತಲ್ಲಿ ನನ್ನ ತಮ್ಮ ಇದ್ದಾನೆ, ಮಂಗಳೂರಲ್ಲಿ ನನ್ನ ತಂಗಿ ಇದ್ದಾಳೆ, ಹಾಗೆ ನಾವು ಬ್ಯಾಂಗ್ಳೂರಲ್ಲಿದ್ದೇವೆ. ಎಲ್ಲರೂ ನಾವು ಏನು ಮಾಡಿದ್ವಿ ಅಂತಂದರೆ, ಒಂದೇ ದಿನ ಸಂಡೇನೇ ಒಂದೇ ಟೈಮ್ಗೆ ನಾವೆಲ್ಲರೂ ಹೋಗಿದ್ದೇವೆ. ಅದೊಂಥರ ಫುಲ್ ಖುಷಿ. ಮತ್ತು ಹೋಗಿ ಬಂದಾದ ನಂತರ ಕೂಡ ಎಕ್ಸೈಟ್ಮೆಂಟ್ ಇರ್ಬೋದು, ಅಥವಾ ನಮಗೆ ದೈವಗಳನ್ನು ನಂಬುವವರಿಗೆ, ನಿಮಗೆಲ್ರಿಗೂ ಅದು ಗೊತ್ತು, ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಆ ಮೂವಿ ಹೇಗೆ ಕಾಡುತ್ತೆ ಅನ್ನೋದನ್ನು ನಾನು ಮತ್ತೆ ಬಾಯ್ಬಿಟ್ಟು ಹೇಳಬೇಕು ಅಂತಿಲ್ಲ. 1 ವಾರದ ತನಕ ನಾವು ಅದರ ಬಗ್ಗೆನೇ ಮಾತಾಡ್ತಾ ಇದ್ವಿ. ರೀಸೆಂಟಾಗಿ ನಾನು ನಿನ್ನೆ ಮೊನ್ನೆ ದೀಪಾವಳಿಗೆ ಊರಿಗೆ ಹೋಗಿ ಬಂದ್ವಿ. ಮತ್ತೆ ನಾವು ನಮ್ಮ ಅಂದರೆ ಫುಲ್ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಆಗಿತ್ತು. ಅಲ್ಲಿ ನಾವು ಅಂದರೆ ದೀಪಾವಳಿ ಎಲ್ಲ ಜನ ಸೇರಿದಾಗ ಕೂಡ ಅಷ್ಟೇ, ಪ್ರತಿಯೊಬ್ಬರು ಮಾತಾಡೋದು ಈ ಮೂವಿ ಬಗ್ಗೆನೇ. ಈ ಮೂವಿ ಬಗ್ಗೆ ನಾವು ಆ ಮೂವಿ ಹ್ಯಾಂಗ್ ಓವರಿಂದ ಇನ್ನೂ ನಾವು ಯಾರು ಹೊರಗಡೆ ಬಂದಾಗೆ ಕಾಣ್ತಾ ಇಲ್ಲ. ಅಲ್ಲಿ ಡಿಸ್ಕಷನ್ ಇರ್ಬೋದು, ಅಥವಾ ಪ್ರತಿಯೊಂದು ಮಾತು ಕೂಡ ಈ ಕಾಂತಾರ ಮೂವಿ ಬಗ್ಗೆನೇ ಇತ್ತು. ಸೊ ಮೂವಿನಂತೂ ನಾನು ಫಸ್ಟೇ ನೋಡಿದ್ದೆ. ಬಟ್ ಅದ್ರ ಬಗ್ಗೆ ಹೇಳ್ಕೋಬೇಕು ಅಂತಂದರೆ, ಕೆಲವೊಂದು ವಿಷಯಗಳನ್ನು ನಾನು ಶೇರ್ ಮಾಡಲೇಬೇಕು ಅಂತ ಅನ್ನಿಸ್ತಾ ಇದೆ. ನಾನು ಶೇರ್ ಮಾಡಲೇಬೇಕು. ಯಾಕಂತಂದರೆ ತುಂಬ ಈ ಮೂವಿ ರಿಲೀಸ್ ಆದ ನಂತರ ತುಂಬ ವಿಷಯಗಳನ್ನು ನಾನು ಅಬ್ಸರ್ವ್ ಮಾಡಿದ್ದೇನೆ. ಕೆಲವೊಂದು ತುಂಬ ಖುಷಿ ಅನ್ನಿಸಿದೆ. ಕೆಲವೊಂದಷ್ಟು ವಿಷಯಗಳು ಆ್ಯಕ್ಚುಲಾಗಿ ದೇವರುಗಳನ್ನು ನಂಬುವವರು ನಮಗೆ ತುಂಬ ಬೇಜಾರಾಗಿದೆ ಕೂಡ. ಅಂಥ ಕೆಲವೊಂದು ವಿಷಯಗಳನ್ನು ಕೂಡ ನಾನಿವತ್ತು ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕು ನಾನು. ಈ ಮೂವಿ ಸಕ್ಸಸ್ ಬಗ್ಗೆ ಮಾತಾಡೋದಿದ್ರೆ, ಮೊದಲನೇದಾಗಿ ಏನು ಅಂತಂದರೆ, ಇದರ ಈ ಮಟ್ಟಿನ ಯಶಸ್ಸಿಗೆ ಅದು ಆ ದೈವ ಶಕ್ತಿ, ದೈವದ ಕಾಣಿಕ, ದೈವದ ಪ್ರೇರಣೆಯೇ ಕಾರಣ ಅಂತ ನನಗಂತೂ ಖಂಡಿತವಾಗ್ಲೂ ಅನಿಸುತ್ತೆ. ಯಾಕಂತಂದರೆ ತುಳುನಾಡಿನ ಅಥವಾ ಈ ಕರಾವಳಿಯ ನಾವು ದೇವರುಗಳನ್ನು ನಂಬುವಂಥ ಜನ. ನಾವು ಹೇಗಂತಂದರೆ, ನಮ್ಮ ಮನೆಯಲ್ಲಿ ಏನೇ ಒಂದು ಒಳ್ಳೆಯ ಕೆಲಸ ಆಗಲಿ, ಏನೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿ, ನಾವು ಫಸ್ಟ್ ನೆನ್ಪು ಮಾಡ್ಕೊಳ್ಳೋದು ನಮ್ಮ ಮನೆಯಲ್ಲಿರುವಂಥ ದೇವರುಗಳನ್ನು. ಆಯಿ ದೀಲೆ ಕಾಪುಂಡು ಆಲ್ ಸಾದಿ ತೋಜೆಲೆ ಕಾಪುಂಡು ಅಂದರೆ ಹೆಣ್ಣು ದೈವ ಗಂಡು ದೈವ. ಆದರೆ ಅವ್ರು ಹೇಗೆ ನಮ್ಮನ್ನು ನಡೆಸ್ಕೊಂಡು ಹೋಗ್ತಾರೋ ಆ ಥರ ಆಗುತ್ತೆ. ಎಲ್ಲ ಅವರ ಮೇಲೆ, ಎಲ್ಲ ಅವರು ನೋಡ್ಕೊತಾರೆ ಅನ್ನೋ ಥರ ನಾವು ಮನಸ್ಸಲ್ಲಿ ಅಂದ್ಕೊಂಡು, ಅಥವಾ ಅವರಿಗೆ ಪ್ರೇ ಮಾಡಿಕೊಂಡು ನಾವು ಮುಂದುವರಿಯುವಂಥದ್ದು. ಹಾಗಿರುವಾಗ ರಿಷಬ್ ಶೆಟ್ಟರ ಕೈಯಲ್ಲಿ ಇಂಥ ಒಂದು ಮೂವಿಯನ್ನು ಮಾಡಿಸಿ ಅದನ್ನ ಈ ಮಟ್ಟಿನ ಯಶಸ್ಸನ್ನು ಅದಕ್ಕೆ ಸಿಗಬೇಕು ಅಂತಂದರೆ, ಅದು ದೈವದ ಶಕ್ತಿ, ದೈವದ ಕಾರಣಿಕ ಅದಷ್ಟೇ. ಯಾಕಂತಂದರೆ ಶೆಟ್ರೆ ಒಂದು ಕಡೆ ಹೇಳಿದ್ದಾರೆ, ನನಗೆ ಗೊತ್ತಿಲ್ಲ ಈ ಮೂವಿ ಹೇಗೆ ಇಷ್ಟೊಂದು ಹಿಟ್ಟಾಯಿತು ಅಂತ ನನಗೆ ಗೊತ್ತಿಲ್ಲ ಅನ್ನೋ ಥರ ಅಷ್ಟೇ. ಇದು ಏನನ್ನು ತೋರಿಸಿದಂದರೆ ದೈವಶಕ್ತಿ, ದೈವದ ಕಾರಣಿಕ ಅಷ್ಟೇ. ಇನ್ನೊಂದು ಏನು ಅಂತಂದರೆ, ನನಗೆ ತುಂಬ ಅನಿಸಿದ್ದು ಏನು ಅಂತಂದರೆ, ಆ ರಿಷಬ್ ಶೆಟ್ಟಿ ಅನ್ನುವಂಥ ಒಂದು ವ್ಯಕ್ತಿತ್ವ ಇದರ ಯಶಸ್ಸಿಗೆ ಇನ್ನೊಂದು ಕಾರಣ ಅಂತ. ಅದು ಯಾಕಂತಂದರೆ, ಶೆಟ್ಟರು ಇಷ್ಟರ ಮಟ್ಟಿಗೆ ಬೆಳೆದರೂ ಕೂಡ ಅವರಿಗೆ ಆ ಅಹಂಕಾರ ಅಥವಾ ಆ ಯಶಸ್ಸಿನ ಜಂಬ ಅಥವಾ ಅಹಂಕಾರ ತಲೆಗಿನ್ನೂ ಹತ್ತಿಲ್ಲ. ತುಂಬ ಡೌನ್ ಟು ಅರ್ತ್ ಇದ್ದಾರೆ, ತುಂಬ ಸರಳವಾಗಿದ್ದಾರೆ ಅವರು. ಕಾಮನ್ ಮ್ಯಾನಿಂದ ಹಿಡಿದು ಸೆಲೆಬ್ರಿಟಿ ತನಕ ಎಲ್ಲರನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರೆ, ಒಳ್ಳೆ ರೀತಿಯಲ್ಲಿ ಮಾತಾಡಿಸ್ತಾರೆ. ಅವರು ನಡೆದು ಬಂದ ದಾರಿಯನ್ನು ಅವರು ಮರ್ತಿಲ್ಲ. ಅವರ ಶ್ರದ್ಧೆ, ಕೆಲಸದ ಮೇಲಿರುವಂಥ ಅವರ ಭಕ್ತಿ, ಅದಾದ ನಂತರ ಅವರು ಕೆಲಸಕ್ಕೆ ಇನ್ವಾಲ್ವ್ ಆಗೋ ರೀತಿ, ಅದರ ಹಿಂದೆ ಅವರು ನಡೆಸುವಂಥ ಅಧ್ಯಯನ, ಮತ್ತು ಮಣ್ಣಿನ ಸೊಗಡಿನ ಚಿತ್ರಗಳನ್ನು ಅವರು ತೋರಿಸುವಂತಹ, ಅದಕ್ಕೆ ಜೀವ ಕಳೆ ತುಂಬುವಂಥ ರೀತಿ ಇದೆಯಲ್ವ, ಅದು ರಿಷಬ್ ಶೆಟ್ಟರ್ ಆಗಿರೋದಕ್ಕಷ್ಟೇ ಈ ಮೂವಿಗೆ, ಈ ಚಿತ್ರಕ್ಕೆ ಇಷ್ಟೊಂದು ಜೀವ ಕಳೆ ಬಂದಿದೆ ಅಂತ ನಾನು ಹೇಳ್ಬೋದು. ಇನ್ನೊಂದು ಏನು ಅಂತಂದರೆ, ಅವರ ಜೊತೆಗಿರುವಂಥ ಅವರ ಟೀಮ್, ಅವರ ಅಷ್ಟೊಂದು ಸಪೋರ್ಟ್ ಮಾಡುವಂಥ ಅವರ ಮುದ್ದಿನ ಹೆಂಡತಿ ಇರ್ಬೋದು, ಅವ್ರ ಜೊತೆ ಇರುವಂಥ ಅವರ ಟೀಮ್ ಇರ್ಬೋದು, ಅವರೆಲ್ಲರೂ ತುಂಬ ಕ್ರಿಯೇಟಿವ್ ಆಗಿದ್ದಾರೆ, ತುಂಬ ಹಾರ್ಡ್ ವರ್ಕ್.
ಏನಂತಾರೆ, ಆ ಟ್ಯಾಲೆಂಟ್ಗಳ ಒಂದು ಸಂಗಮನೇ ಅಲ್ಲಾಗಿ ಹೋಗಿದೆ. ಆದ್ದರಿಂದ ಅದು ಕೂಡ ಇವರ ಈ ಮೂವಿಯ ಸಕ್ಸಸ್ಸಿಗೆ ಇನ್ನೊಂದು ರೀತಿಯ ಕಾರಣ ಇರ್ಬೋದು. ಎಲ್ಲದಕ್ಕಿಂತ ಜಾಸ್ತಿಯಾಗಿ ಮಣ್ಣಿನ ಸೊಗಡಿನ ಕಥೆಗಳನ್ನು ಅವರು ತಗೊಂಡು ತೆರೆ ಮೇಲೆ ಬರ್ತಾ ಇದ್ದಾರೆ. ಹಳ್ಳಿ ಜನಗಳು ಮಾತಾಡೋ ರೀತಿ, ನಾವು ನಾರ್ಮಲ್ ಅಂದರೆ ದಿನನಿತ್ಯದ ಜೀವನದಲ್ಲಿ ನಾವು ಹೇಗೆ ವ್ಯವಹರಿಸ್ತೀವೋ, ಹೇಗೆ ಮಾತಾಡ್ತೀವೋ ಆ ರೀತಿಯನ್ನು ಅವರು ತೋರಿಸೋದು ಆ್ಯಸ್ ಇಟ್ ಈಸ್ ತೋರಿಸಿದ್ದಾರೆ. ಅದಕ್ಕೇನು ಸಿನಿಮ್ಯಾಟಿಕ್ ಬಣ್ಣನ ಹಚ್ಚಿಬಿಟ್ಟು ಏನೂ ತೋರಿಸಿಲ್ಲ. ತುಂಬ ನ್ಯಾಚುರಲ್ ಆಗಿ, ತುಂಬ ಸಹಜವಾಗಿ ಆ ಮೂವಿಯಲ್ಲಿ ಆ ಕತೆಗೆ ಜೀವನ ಅವರು ತುಂಬಿದ್ದಾರೆ. ಇದು ಕೂಡ ಒಂದು ರೀಸನ್ ಇರ್ಬೋದು ಸಕ್ಸಸ್ ಆಗಲಿಕ್ಕೆ. ಇನ್ನೊಂದು ವಿಷಯನ ನಾನಿಲ್ಲಿ ಹೇಳಲೇಬೇಕು. ಅದೇನು ಅಂತಂದರೆ, ಮೂವಿ ರಿಲೀಸ್ ಆಗಿನಿಂದ ಇಲ್ಲಿ ತನಕ ತುಂಬ ವಿಷಯಗಳನ್ನು, ತುಂಬ ವೀಡಿಯೋಗಳನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಬಂದಿದ್ದೇವೆ. ಕೆಲವೊಂದು ವೀಡಿಯೋಗಳಂತೂ ತುಂಬ ಅಂತಂದರೆ ತುಂಬ ಮನಸ್ಸಿಗೆ ಬೇಜಾರು ಕೊಟ್ಟಿದೆ. ಅದರಲ್ಲಿ ಮೊದಲನೇದಾಗಿ ಏನು ಅಂತಂದರೆ, ತುಂಬ ಜನ ರೀಲ್ಸ್ ಮಾಡ್ತಾ ಇದ್ದಾರೆ. ಆ ದೈವ ಕೂಗು ರೀತಿ ಇರ್ಬೋದು, ಮೂವಿಯಲ್ಲಿರುವಂಥ ವಿಷಯಗಳನ್ನು ಇಮಿಟೇಟ್ ಮಾಡಲಿಕ್ಕೆ, ಅಥವಾ ಅದನ್ನ ರೀಲ್ಸ್ ಮಾಡಿ ಅದನ್ನ ಪಬ್ಲಿಸಿಟಿ, ಸುಮ್ಮನೆ ಬಿಟ್ಟು ಪಬ್ಲಿಸಿಟಿ ತಗೊಳ್ಳಿಕ್ಕೆ ಏನೇನೋ ಮಾಡ್ತಾ ಇದ್ದಾರೆ ಸರ್ಕಸ್ಗಳನ್ನು. ನಾನು ಒಂದು ಕೈಂಡ್ ರಿಕ್ವೆಸ್ಟ್, ರಿಷಬ್ ಶೆಟ್ಟಿ ಇದಕ್ಕಿಂತ ಮುಂಚೆ ನನಗೆ ಗೊತ್ತಿರೋ ಪ್ರಕಾರ ಅವರು ಹೇಳಿದ್ದಾರೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಮೂವಿಯಾಗಿ ನೋಡಿ ಬಿಡಬೇಡಿ. ಅದರಲ್ಲಿ ಬರುವಂತಹ ದೈವಗಳು ಕೂಗೋದಾಗಲಿ ಯಾವುದನ್ನು ಇಮಿಟೇಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ತುಳುನಾಡಿನ ಜನರಿಗೆ ಅಥವಾ ಅಲ್ಲಿ ನಾವು ನಂಬುವರಿಗೆ ಅದು, ಅವರ ಭಾವನೆಗಳಿಗೆ ಅದು ಹರ್ಟ್ ಆಗುತ್ತೆ. ಮತ್ತು ಆ ಥರ ಇಮಿಟೇಟ್ ಮಾಡೋದು ಕೂಡ ಸರಿಯಲ್ಲ ಅಂತ ಅಂದ್ಬಿಟ್ಟು, ಬಟ್ ಜನ ಅದನ್ನು ಕಿವಿಗೆ ತಗೊಂಡಾಗೆ ಕಾಣ್ತಾ ಇಲ್ಲ. ಇನ್ನೂ ಆ ಥರ ಕೆಟ್ಟ ಇದು ಪ್ರಚಾರಗಳು ನಡೀತಾನೆ ಇದೆ. ದಯವಿಟ್ಟು ಅದನ್ನ ಮಾಡಬೇಡಿ. ಯಾಕಂತಂದರೆ ದೈವ ಹೇಗೆ ಅಂತಂದರೆ, ಒಂದು ಸರಿ ಗೊತ್ತಿಲ್ಲದೆ ಮಾಡೋದನ್ನು ಕ್ಷಮಿಸುತ್ತೆ, ಗೊತ್ತಿದ್ದು ತಪ್ಪು ಮಾಡೋರನ್ನು ಖಂಡಿತವಾಗ್ಲೂ ಕ್ಷಮಿಸಲ್ಲ. ಅದರಿಂದ ಅದರ ಶಕ್ತಿಯನ್ನು ಪರೀಕ್ಷೆ ಮಾಡೋದಾಗಲಿ, ಅದರ ಬಗ್ಗೆ ಟೀಸ್ ಮಾಡೋದಾಗಲಿ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ. ನಂಬೋರಿಗೆ ನಮಗೆ ಅದು ತುಂಬ ನೋಡುವಾಗ ತುಂಬ ಬೇಜಾರಾಗುತ್ತೆ. ಇನ್ನೊಂದು ಏನು ಅಂತಂದರೆ, ತುಂಬ ವೀಡಿಯೋಗಳನ್ನು ನೋಡ್ತಾ ಇದ್ದೇನೆ. ಮೊನ್ನೆ ರೀಸೆಂಟಾಗಿ ಒಂದು ನೋಡಿದೆ, ಈ ಯೂಟ್ಯೂಬ್ ಚಾನೆಲ್ಸ್ನವ್ರು ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಕಾಂತಾರ ಮೂವಿದು ಕಂಟೆಂಟ್ಗಳು ವೈರಲ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಬರೀ ದೇವರುಗಳದನ್ನು ಏನೇನೋ ಕತೆಗಳನ್ನು ವೀಡಿಯೋ ಮಾಡಿ ಹಾಕ್ತಾಯಿದ್ದಾರೆ. ತಮ್ಮನೇಲಿ ಒಂದು ಕೊಡ್ತಾ ಇದ್ದಾರೆ, ಒಳಗಡೆ ಕಂಟೆಂಟ್ ಏನೇನೋ ಇರುತ್ತೆ. ಮೊನ್ನೆ ಒಂದು ನೋಡಿದೆ, ಏನಂತಂದರೆ 10 ಮೆಟ್ಟಲಿಂದ ಜಿಗಿದ ದೈವ ಬೆಂಗಳೂರು ಮಂಗಳೂರು ನಡುಕ ಅಂತ ಅಂದ್ಬಿಟ್ಟು, ಅದು ನೋಡಿ ಯಾವ ಥರ ಅನ್ನಿಸ್ತು ಅಂತಂದರೆ ತುಂಬ ಬೇಜಾರಾಗಿ ಹೋಯಿತು. ಸೊ ಈ ಥರ ಎಲ್ಲ ಖಂಡಿತವಾಗ್ಲೂ ನಿಮಗೆ ವ್ಯೂಸ್ ಆಗುತ್ತೆ ಅಥವಾ ಇನ್ನೊಂದಾಗುತ್ತೆ ಅಂತ ಅಂದ್ಬಿಟ್ಟು ಈ ದೇವರುಗಳ ಕಥೆಗಳನ್ನು ಇಟ್ಕೊಂಡು ಈ ಥರ ಕೆಟ್ಟ ಪ್ರಚಾರ ಅಥವಾ ವಿಡಿಯೋಗಳನ್ನು ಖಂಡಿತವಾಗ್ಲೂ ಮಾಡಬೇಡಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ದೇವರುಗಳ ಕಾರಣಿಕವನ್ನು, ಅವರ ಶಕ್ತಿಯನ್ನು ನೀವು ಪ್ರಶ್ನೆ ಮಾಡೋದಕ್ಕಾಗಲಿ, ಅದನ್ನ ನೀವು ಉಡಾಫೆ ಮಾಡೋದಕ್ಕೆ ಖಂಡಿತವಾಗ್ಲೂ ಹೋಗಬೇಡಿ. ತಪ್ಪು ಮಾಡಿದರೆ ಒಂದ್ಸರಿ ಕ್ಷಮಿಸುತ್ತೆ, ಗೊತ್ತಿದ್ದು ತಪ್ಪು ಮಾಡಿದರೆ ಖಂಡಿತವಾಗ್ಲೂ ದೈವ ಕ್ಷಮಿಸಲ್ಲ. ದಯವಿಟ್ಟು ಈ ಥರ ಮಾಡಬೇಡಿ. ತುಂಬ ಬೇಜಾರಾಗುತ್ತೆ ನಮ್ಗೆ, ಅದು ನೋಡೋ ಎಷ್ಟು ಬೇಜಾರಾಗುತ್ತೆ ಅಂತಂದರೆ ಈ ಥರ ಎಲ್ಲ ಮಾಡ್ತಾ ಇದ್ದಾರಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ನಾವು ತುಂಬ ನಂಬ್ತೀವಿ. ಆದ್ದರಿಂದ ಇಂಥ ಕೆಲಸಗಳನ್ನು ನೀವು ಸುಮ್ಮನೆ ಮಾಡಬೇಡಿ. ಇನ್ನೊಂದೇನು ಅಂತಂದರೆ, ಈ ಥರ ಮೂವಿ ಯಾವಾಗಲೂ ಬರಲ್ಲ, ತುಂಬ ಅಪರೂಪ. ನಮ್ಮ ಮಣ್ಣಿನ ಸೊಗಡಿರ್ಬೋದು, ನಮ್ಮ ಸಂಸ್ಕೃತಿ ಇರ್ಬೋದು, ಜನಪದ ಕಲೆಗಳಿರ್ಬೋದು ಅಥವಾ ಆಚರಣೆಗಳಿರ್ಬೋದು, ಎಲ್ಲದನ್ನು ಒಟ್ಟಿಗೆ ಸ್ಕ್ರೀನ್ ಮೇಲೆ ಇಷ್ಟು ಅದ್ಭುತವಾಗಿ ತೋರಿಸುವಂಥ ಸಿನಿಮಾಗಳು ಬರೋದು ತುಂಬ ಅಪರೂಪ. ಈ ಥರ ಬಂದಾಗ ಖಂಡಿತವಾಗ್ಲೂ ನೀವು ಎಲ್ಲರೂ ಥಿಯೇಟರಲ್ಲಿ ಹೋಗಿ ನೋಡಿ, ಮಕ್ಕಳನ್ನು ಕರ್ಕೊಂಡೋಗಿ ತೋರಿಸಿ. ನಾವು OTTಲಿ ಬಂದ ನಂತರ ನೋಡ್ತೀವಿ ಅಂತಂದರೆ ನಮಗೆ ಥಿಯೇಟರಲ್ಲಿ ಸಿಗುವಂಥ ರಿಚ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ಖಂಡಿತವಾಗ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಸೌಂಡ್ ಎಫೆಕ್ಟ್ ಇರ್ಬೋದು, ರಿಚ್ ವಿಜುವಲ್ಟಿ ಇರ್ಬೋದು, ಅದೆಲ್ಲ ನೀವು ಥಿಯೇಟರಲ್ಲಿ ನೋಡಿ ಅನುಭವಿಸಬೇಕು. ಆವಾಗ ಅದರ ಅನುಭವವೇ ಬೇರೆ. ಇನ್ನೊಂದು ಏನು ಅಂತಂದರೆ, ಆ್ಯಕ್ಚುಲಿ ನಾವು ಕೂಡ ಅಷ್ಟೇ ಪಂಜುರ್ಲಿ ದೈವವನ್ನು ನಂಬ್ತೀವಿ. ನಮ್ಮ ಊರಿನ ಪಂಜುರ್ಲಿ ದೈವದ ನೇಮ ಇದೆಯಲ್ವ, ಅದು ನಮ್ಮ ಅಂಗಳದಲ್ಲಿ ಆಗೋ ಥರನೇ ಯಾವತ್ತೂ ಆಗ್ತಾ ಇರೋದು. ಚಿಕ್ಕಂದಿನಿಂದ ಇರುವಾಗ ಕೂಡ ನಾವು ಅದನ್ನು ನೋಡ್ಕೊಂಡು ಬಂದಿರೋದು. ಬಟ್ ಬ್ಯಾಂಗ್ಳೂರಿಗೆ ಬಂದ ನಂತರ ಏನಾಗಿದೆ, ನಾನು ಆಲ್ಮೋಸ್ಟ್ 10 ವರ್ಷ ಮೇಲಾಯಿತು ನಾನು ಆ ಪಂಜುರ್ಲಿ ದೈವದ ನೇಮ ನೋಡಿಲ್ಲ. ಬಟ್ ಈ ಮೂವಿಯನ್ನು ನೋಡಿದ ನಂತರ ನಾನು ಎಷ್ಟು ಮಿಸ್ ಮಾಡಿದ್ದೇನೆ ಅಂತ ನನಗೆ ಒಂಥರ ಗಿಲ್ಟಿ ಫೀಲಿಂಗ್ ಶುರುವಾಗಿದೆ. ನನ್ನ ಮಗಳಂತೂ ನೋಡೇ ಇಲ್ಲ, ಅವಳನ್ನು ಅಟ್ಲೀಸ್ಟ್ ಈ ಸರಿ ನಾನು ಕರ್ಕೊಂಡು ಹೋಗಬೇಕು ಅಂತ ನಾನು ಮನಸ್ಸು ಮಾಡಿದೆ. ದೈವದ ಇಚ್ಛೆ ಇದ್ದರೆ ನಾನು ಹೋಗಿ ಬರ್ತೀನಿ ಅನ್ನೋ ನಂಬಿಕೆ ನನಗಿದೆ. ಸೊ ಇಷ್ಟೊಂದು ರಿಚ್ ಆಗಿರುವಂಥ ಮೂವಿಯನ್ನು ನೀವು ಖಂಡಿತವಾಗ್ಲೂ ಮಕ್ಕಳಿಗೆ ತೋರಿಸಿ, ನೀವು ನೋಡಿ. ಇಂತಹ ಒಂದು ಅದ್ಭುತವಾಗಿರುವಂತಹ ಮೂವಿಯನ್ನು
ಕೊಟ್ಟಂತಹ ರಿಷಬ್ ಶೆಟ್ಟಿ ಟೀಮಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಇನ್ನೊಂದು ಏನು ಅಂತಂದರೆ ನನಗೆ ಇನ್ನೊಂದು ಆಸೆ ಇದೆ, ನಮ್ಮ ಕರಾವಳಿ ಯಕ್ಷಗಾನದ ಬಗ್ಗೆ ಇಂಥದ್ದೇ ಒಂದು ಅದ್ಭುತವಾಗಿರುವಂಥ ಮೂವಿ ಆದಷ್ಟು ಬೇಗ ನಿಮ್ಮ ಕಡೆಯಿಂದ ಬರಲಿ ಅಂತ. ಯಾಕಂತಂದರೆ ಯಕ್ಷಗಾನದ ಅಲ್ಲೊಂದು ಇಲ್ಲೊಂದು ಸಾಂಗಲ್ಲಿ ಅಲ್ಲೊಂದು ಸ್ಮಾಲ್ ಬಿಟ್ಸ್ ಬಂದಿದೆ ಹೊರತು ಕಂಪ್ಲೀಟಾಗಿ ಎಕ್ಸ್ಕ್ಲೂಸಿವ್ ಆಗಿ ಯಕ್ಷಗಾನಕ್ಕೆ ಡೆಡಿಕೇಟ್ ಆಗಿರುವಂತಹ ಮೂವಿ ಇಲ್ಲಿ ತನಕ ಬಂದಿಲ್ಲ. ಆ ಥರದೊಂದು ಅದ್ಭುತವಾದ ಮೂವಿ ನಿಮ್ಮ ಟೀಮಿಂದಲೇ ಬರಲಿ ಅನ್ನೋದು ನನ್ನದೊಂದು ಆಸೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಎಲ್ರಿಗೂ.